ಇವತ್ತು ಎಲ್ಲಿ ಕೇಳಿದ್ರೂ ಅನೈತಿಕ ಸಂಬಂಧಗಳ ಸುದ್ದಿಗಳೇ ಹೆಚ್ಚಾಗಿ ಕೇಳ್ತಾ ಇದ್ದೀವಿ. ಅದರಲ್ಲೂ ಹೆಚ್ಚಾಗಿ ಇವತ್ತು ಆಫೀಸ್ಗಳಲ್ಲಿ ನಡೆಯುತ್ತಿರುವಂತಹ ಅನೈತಿಕ ಸಂಬಂಧಗಳು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇವೆ. ಅದು 2024 ಬೆಂಗಳೂರಿನ ಪ್ರತಿಷ್ಠಿತ ಕೋರಮಂಗಲದ ಒಂದು ಓಯೋ ರೂಮ್ ನಲ್ಲಿ ಒಬ್ಬ ಮಹಿಳೆ ತನ್ನ ಗಂಡನನ್ನ ರೆಡ್ ಹ್ಯಾಂಡ್ ಆಗಿ ಅವನ ಆಫೀಸ್ ಕಲೀಗ್ ಜೊತೆ ಮಂಚದಲ್ಲಿ ಮಲಗಿರುವಾಗಲೇ ಹಿಡಿದಿದ್ದಾಳೆ. ಆ ವ್ಯಕ್ತಿಗೆ ಮದುವೆಯಾಗಿ ಈಗಾಗಲೇ 22 ವರ್ಷ ಆಗಿತ್ತು. ಅಷ್ಟೇ ಅಲ್ಲದೆ 19 ವರ್ಷದ ವಯಸ್ಸಿನ ಮಗಳು ಕೂಡ ಇದ್ದಾಳೆ. ಆದ್ರೆ ಇವತ್ತು ಅವನು ಸಿಕ್ಕಿ ಹಾಕಿಕೊಂಡಿದ್ದು ಕೇವಲ 23 ವರ್ಷದ ಅಂದ್ರೆ ಮಗಳ ಸಮಾನ ವಯಸ್ಸಿನ ಹುಡುಗಿಯೊಂದಿಗೆ. ಅಷ್ಟೇ ಅಲ್ಲ, 2020ರಲ್ಲಿ ಕೊರೋನಾ ಕಾಲದಲ್ಲಿ ದೆಹಲಿಯ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ತನ್ನ ಗರ್ಭವತಿ ಹೆಂಡತಿಯನ್ನ ಅವಳ ತವರ ಮನೆಗೆ ಅಂದ್ರೆ ಕಾನ್ಪುರಕ್ಕೆ ಬಿಟ್ಟು ವಾಪಸ್ಸು ದೆಹಲಿಗೆ ಬಂದಿದ್ದಾನೆ. ಅಷ್ಟರೊಳಗೆ ಲಾಕ್ ಡೌನ್ ಆಗಿದ್ದ ಕಾರಣ ಮುಂದೆ 2 ವರ್ಷಗಳ ಕಾಲ ಅವನು ತನ್ನ ಹುಟ್ಟಿದ ಮಗುವನ್ನಾಗಲಿ ಅವನ ಹೆಂಡತಿಯನ್ನಾಗಲಿ ನೋಡಲೇ ಇಲ್ಲ. ಬರಬರುತ್ತಾ ಮೊದಲು ಫೋನ್ ಮಾಡುತ್ತಿದ್ದ. ಮೊದಲೆಲ್ಲ ದಿನಕ್ಕೊಂದು ಬಾರಿ ಫೋನ್ ಮಾಡುತ್ತಿದ್ದ. ಇದ್ದಕ್ಕಿದ್ದ ಹಾಗೆ ಫೋನ್ ಮಾಡೋದು ಕೂಡ ಕಡಿಮೆ ಆಗಿ ಹೋಗಿದೆ. ಅವನ ಹೆಂಡತಿಗೆ ಅವನ ಮೇಲೆ ಯಾಕೋ ದಿನದಿಂದ ದಿನಕ್ಕೆ ಅನುಮಾನ ಬೆಳೆಯುತ್ತಾನೆ ಇತ್ತು. ಲಾಕ್ ಡೌನ್ ನಂತರ ಅಂದ್ರೆ ಸುಮಾರು 2 ವರ್ಷಗಳ ನಂತರ ಹೆಂಡತಿ ದೆಹಲಿಯ ತನ್ನ ಮನೆಗೆ ಹೋಗಿದ್ದಾಳೆ. ಮನೆಯಲ್ಲಿ ಹೋದ ತಕ್ಷಣ ಅವಳಿಗೆ ಒಂದು ಚಿಕ್ಕ ಮಗು ಹಾಗೂ ಒಬ್ಬ ಹೆಂಗಸನ್ನ ನೋಡಿ ಬೆಚ್ಚಿ ಬಿದ್ದಿದ್ದಾಳೆ. ಕಾರಣ ಅವಳ ಗಂಡ ತನ್ನ ಆಫೀಸ್ ನಲ್ಲಿ ಒಬ್ಬ ಹುಡುಗಿಯನ್ನ ರಹಸ್ಯವಾಗಿ ಮದುವೆಯಾಗಿ ಒಂದು ಹೆಣ್ಣು ಮಗುವನ್ನು ಕೂಡ ಹುಟ್ಟಿಸಿ ಬಿಟ್ಟಿದ್ದ. ಇದೆಲ್ಲವೂ ಸರಿ ಸ್ನೇಹಿತರೆ. ಆದ್ರೆ ಇವತ್ತು ಅನೈತಿಕ ಸಂಬಂಧಗಳಿಗಾಗಿ ಮರ್ಡರ್ಸ್ ಗಳು ಆಗೋದನ್ನ ನಾವು ಕಾಣ್ತಾನೆ ಇದ್ದೀವಿ. ಆಫೀಸ್ ನಲ್ಲಿ ಹುಡುಗನ ಜೊತೆಯೋ ಹುಡುಗಿಯ ಜೊತೆಯೋ ಅಫೇರ್ಸ್ ಗಳನ್ನ ಸಂಬಂಧಗಳನ್ನ ಮಾಡಿಕೊಂಡು ಇವತ್ತು ಗಂಡ ತನ್ನ ಹೆಂಡತಿಯನ್ನ ಕೊಂದಿರುವ ಹಲವಾರು ಘಟನೆಗಳು ನಮ್ಮ ಮುಂದಿವೆ. ಅಷ್ಟೇ ಅಲ್ಲದೆ ಹೆಂಡತಿ ತನ್ನ ಪ್ರಿಯಕನ ಜೊತೆ ಸೇರಿಕೊಂಡು ಗಂಡನನ್ನ ಕೊಂದಿರುವ ಘಟನೆ ಅಂತೂ ದಿನದಿಂದ ದಿನಕ್ಕೆ ಜಾಸ್ತಿನೇ ಆಗುತ್ತಿವೆ. ಹೌದು, ಇವತ್ತು ನಾವು ಯಾವುದೇ ಒಂದು ಸೋಷಿಯಲ್ ಮೀಡಿಯಾ ಆಗಲಿ, ಯಾವುದೇ ಒಂದು ನ್ಯೂಸ್ ಪೇಪರ್ ಆಗಲಿ ಅಥವಾ ನ್ಯೂಸ್ ಚಾನೆಲ್ ಆಗಲಿ ಇಂತಹ ಒಂದು ಕೇಸುಗಳು ದಿನ ನೋಡ್ತಾನೆ ಇದ್ದೀವಿ. ಟೈಮ್ಸ್ ಆಫ್ ಇಂಡಿಯಾ ವರದಿ ಮಾಡಿರೋ ಪ್ರಕಾರ ಇವತ್ತು 3ರಲ್ಲಿ ಒಬ್ಬ ಆಫೀಸ್ ಹೋಗುವ ಮದುವೆ ಆಗಿರುವ ವ್ಯಕ್ತಿ ತನ್ನ ಆಫೀಸ್ ಕಲೀಗ್ ಜೊತೆ ಅನೈತಿಕ ಸಂಬಂಧಗಳನ್ನ ಬೆಳೆಸಿಕೊಂಡಿದ್ದಾನೆ ಅಥವಾ ಬೆಳೆಸಿಕೊಂಡಿದ್ದಾಳೆ ಅನ್ನುವುದು ಒಂದು ಸರ್ವೆ ಸಾಕ್ಷಿಯಾಗಿದೆ. ಅಂದ್ರೆ 34% ಆಫೀಸ್ ನಲ್ಲಿ ಕೆಲಸ ಮಾಡುವವರು ತಮ್ಮ ಕೋ ವರ್ಕರ್ಸ್ ಜೊತೆ ಅಂದ್ರೆ ಸಹೋದ್ಯೋಗಿಗಳ ಜೊತೆ ಸಂಬಂಧಗಳನ್ನ ಅಫೇರ್ಸ್ ಗಳನ್ನ ಇಟ್ಟುಕೊಂಡಿದ್ದಾರೆ ಅನ್ನೋದಕ್ಕೆ ಈ ಒಂದು ಸರ್ವೆ ಸಾಕ್ಷಿಯಾಗಿದೆ. ನೀವೇ ಯೋಚನೆ ಮಾಡಿ ಸ್ನೇಹಿತರೆ, ಪ್ರತಿ 3ರಲ್ಲಿ ಒಬ್ಬ ವ್ಯಕ್ತಿ ತನ್ನ ಆಫೀಸ್ ಕೋ ವರ್ಕರ್ ಜೊತೆ ಈ ರೀತಿ ಸಂಬಂಧ ಇಟ್ಟುಕೊಂಡಿದ್ದಾನೆ ಅಥವಾ ಇಟ್ಟುಕೊಂಡಿದ್ದಾಳೆ ಅಂದ್ರೆ ಅವರ ಫ್ಯಾಮಿಲಿಗಳು ಯಾವ ರೀತಿ ಇರಬಹುದು, ಅವರ ಫ್ಯಾಮಿಲಿ ಲೈಫ್ ಹೇಗಿರಬಹುದು, ಅವರು ಹುಟ್ಟಿಸಿದ ಮಕ್ಕಳು ಪರಿಸ್ಥಿತಿ ಏನಾಗಿರಬಹುದು, ಅವರ ಮನೆಗಳು ಹೇಗಿರಬಹುದು ಅನ್ನೋದನ್ನ ನೀವೇ ಯೋಚನೆ ಮಾಡಬೇಕು. ನಿಜಕ್ಕೂ ಇದು ಆಘಾತಕಾರಿ ವಿಷಯವೇ ಅನ್ನಬಹುದು. ಒಂದು ಕಾಲ ಇತ್ತು ಸ್ನೇಹಿತರೆ, ಯಾವುದೇ ಒಬ್ಬ ಹುಡುಗ ಅಥವಾ ಹುಡುಗಿ ಒಬ್ಬರನ್ನೊಬ್ಬರು ಭೇಟಿ ಮಾಡಬೇಕು ಅಥವಾ ಒಬ್ಬರನ್ನೊಬ್ಬರು ಪ್ರೀತಿ ಮಾಡಬೇಕೆಂದ್ರೆ ಖುದ್ದಾಗಿ ನೀವು ಹೋಗಿ ಅವರ ಹತ್ತಿರ ಮಾತನಾಡಿ ಅವರ ಮನಸ್ಸನ್ನ ಗೆದ್ದು ಆಮೇಲೆ ಪ್ರೀತಿ ಮಾಡಬಹುದಾಗಿತ್ತು ಅಥವಾ ಯಾವುದೇ ರೀತಿಯ ಸಂಬಂಧಗಳನ್ನ ಬೆಳೆಸಿಕೊಳ್ಳಬಹುದಾಗಿತ್ತು. ಆದ್ರೆ ಇವತ್ತು ಕಾಲ ಎಷ್ಟು ಮುಂದೆ ಹೋಗಿದೆ ಅಂದ್ರೆ ಕೇವಲ ಒಂದು ಮೊಬೈಲ್ ಮೂಲಕವೇ ನೀವೊಬ್ಬ ಹುಡುಗನ ಜೊತೆಯಾಗಲಿ ಹುಡುಗಿಯ ಜೊತೆಯಾಗಲಿ ಸಂಬಂಧಗಳನ್ನ ಬೆಳೆಸಬಹುದು, ಲೈಂಗಿಕ ಕ್ರೀಡೆಯನ್ನು ಕೂಡ ಆಡಬಹುದಾಗಿದೆ. ಹೌದು, ಇದಕ್ಕೆಲ್ಲ ಕಾರಣ ನೀವು ಬೆಳೆಸುತ್ತಿರುವಂತಹ ಈ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅಥವಾ ವಾಟ್ಸ್ಆಪ್ ಅನ್ನಬಹುದು. ಅಷ್ಟೇ ಅಲ್ಲದೆ ಇವತ್ತು ಮಾರುಕಟ್ಟೆಯಲ್ಲಿ ನಿಮಗೇನಾದ್ರೂ ಒಬ್ಬ ಹುಡುಗಿಯ ಜೊತೆ ಸಂಬಂಧ ಬೆಳೆಸಬೇಕೆಂದ್ರೆ ಅಥವಾ ಹುಡುಗನ ಜೊತೆ ಸಂಬಂಧ ಬೆಳೆಸಬೇಕೆಂದ್ರೆ ಇದಕ್ಕೆ ಸಂಬಂಧಪಟ್ಟಂತಹ ಕೆಲವು ಆಪ್ಗಳು ಕೂಡ ನಿಮಗೆ ಮಾರುಕಟ್ಟೆಯಲ್ಲಿ ಸಿಗುತ್ತವೆ. ಉದಾಹರಣೆಗೆ ಟಿಂಡರ್ ಅನ್ನುವ ಆಪ್, ಬಂಪಲ್ ಎನ್ನುವ ಆಪ್ ಅಥವಾ ಗ್ಲೆಂಡನ್ ಅನ್ನುವ ಇನ್ನೊಂದು ಆಪ್, ಹೀಗೆ ಹಲವಾರು ಡೇಟಿಂಗ್ ಆಪ್ಗಳು ನಿಮಗೆ ನಿಮ್ಮ ಮೊಬೈಲ್ ನಲ್ಲೇ ಸಿಗುತ್ತವೆ. ವಿಷಯ ಏನಪ್ಪಾ ಅಂದ್ರೆ ಇವೆಲ್ಲವೂ ಮದುವೆ ಆದವರು ಮಾತ್ರ ಬಳಸಬಹುದಂತಹ ಆಪ್ಗಳಾಗಿವೆ. ಈ ಆಪ್ಗಳಲ್ಲಿ ಒಂದಾದಂತಹ ಗ್ಲೆಂಡನ್ ತನ್ನ ವಾರ್ಷಿಕ ಅಪ್ಡೇಟ್ ನಲ್ಲಿ ಹೇಳುವ ಪ್ರಕಾರ ಕೇವಲ ಒಂದೇ ವರ್ಷದಲ್ಲಿ ಅವರ ಆಪ್ ಮೇಲೆ ಸುಮಾರು 270% ಬಳಕೆದಾರರು ಹೆಚ್ಚಾಗಿದ್ದಾರೆ ಎನ್ನುವ ಹೇಳಿಕೆಯನ್ನ ಕೂಡ ಅದು ಕೊಟ್ಟಾಗಿದೆ. ಅಷ್ಟೇ ಅಲ್ಲದೆ ಇದರಲ್ಲಿ 128% ಕೇವಲ ಹೆಣ್ಣು ಮಕ್ಕಳು ಜಾಸ್ತಿಯಾಗಿದ್ದಾರೆ ಅನ್ನುವ ಒಂದು ಆಘಾತಕಾರ ಮಾಹಿತಿ ಹೊರಬಿದ್ದಿದೆ. ಅಷ್ಟೇ ಅಲ್ಲದೆ ಇತ್ತೀಚೆಗೆ ಟೈಮ್ಸ್ ಆಫ್ ಇಂಡಿಯಾ ನಡೆಸಿದ ಇನ್ನೊಂದು ಸರ್ವೆಯಲ್ಲಿ ಬೆಂಗಳೂರು, ಮುಂಬೈ, ಹೈದರಾಬಾದ್, ದೆಹಲಿ, ಪುಣೆ ಹಾಗೂ ಚೆನ್ನೈನಲ್ಲಿ ನಡೆಸಿದ ಸರ್ವೆ ಪ್ರಕಾರ ಅದರಲ್ಲೂ ಕಾರ್ಪೊರೇಟ್ ಕಂಪನಿಗಳಲ್ಲಿ ಕೆಲಸ ಮಾಡುವ ಕೆಲಸಗಾರರನ್ನ ಸರ್ವೆ ಮಾಡಿದಾಗ ಹೊರಬಿದ್ದಿದ್ದು ಇನ್ನೊಂದು ಭಯಾನಕ ಸುದ್ದಿ. ಹೌದು, ಅದರಲ್ಲಿ ಸುಮಾರು 26% ಜನರು ತಮ್ಮ ಆಫೀಸ್ ಕಲೀಗ್ ಜೊತೆ ಅನೈತಿಕ ಸಂಬಂಧಗಳನ್ನ ಇಟ್ಟುಕೊಂಡಿರುವುದು ಹೊರಗೆ ಬಿದ್ದಿದೆ. ಇನ್ನೊಂದು ದುಃಖಕರ
ಆಶ್ಚರ್ಯಕರ ವಿಷಯ ಏನೆಂದರೆ ಇವರಿಗೆ ಪಾಪ ಪ್ರಜ್ಞೆಯು ಕೂಡ ಇಲ್ಲದೆ ಇರುವುದು. ಅಷ್ಟೇ ಅಲ್ಲದೆ ಟೈಮ್ಸ್ ಆಫ್ ಇಂಡಿಯಾ ನಡೆಸಿದ ಇನ್ನೊಂದು ಸರ್ವೆ ಪ್ರಕಾರ ಕಾರ್ಪೊರೇಟ್ ಕಂಪನಿಗಳಲ್ಲಿ ಕೆಲಸ ಮಾಡುವ ಹೆಂಗಸರು ಈ ರೀತಿ ಬೇರೆ ಗಂಡಸಿನೊಂದಿಗೆ ಸಂಬಂಧ ಬೆಳೆಸಿಕೊಳ್ಳುವುದರಲ್ಲಿ ತಪ್ಪಿಲ್ಲ ಅಂತ ಅದರಲ್ಲಿ 76% ಜನ ಹೆಂಗಸರು ಬಹಿರಂಗಪಡಿಸಿದ್ದಾರೆ. ಹಾಗೆಯೇ 61% ಗಂಡಸರು ಬೇರೆ ಹೆಂಗಸಿನ ಜೊತೆ ಸಂಬಂಧ ಮಾಡುವುದು ತಪ್ಪಿಲ್ಲ ಅಂತ ಒಪ್ಪಿಕೊಂಡಿದ್ದಾರೆ. ಅಂದ್ರೆ ಇವರ ಪ್ರಕಾರ ತಮ್ಮ ಗಂಡನಿಗಾಗಲಿ ಹೆಂಡತಿಗೆ ಆಗಲಿ ಮೋಸ ಮಾಡುವುದು ತಪ್ಪಿಲ್ಲ ಅನ್ನೋದು. ಇದರಿಂದಲೇ ಗೊತ್ತಾಗುತ್ತೆ ನಮ್ಮ ಸಮಾಜ ಯಾವ ರೀತಿ ಯಾವ ಮಟ್ಟಕ್ಕೆ ಕೆಟ್ಟು ಹೋಗಿದೆ ಅಂತ, ಹಾಗೂ ನಮ್ಮ ಸಮಾಜ ಯಾವ ದಿಶೆಯಲ್ಲಿ ನಡೆಯುತ್ತಿದೆ ಅಂತ. ಇದೆಲ್ಲವೂ ಒಂದು ರೀತಿಯ ಡೇಟಾ ಇರಬಹುದು ಸ್ನೇಹಿತರೆ. ಇದಕ್ಕೆ ಇಂಬು ನೀಡುವಂತೆ ಹಲವಾರು ಘಟನೆಗಳನ್ನ ನಾವು ದಿನನಿತ್ಯ ನೋಡುತ್ತಾನೆ ಇರುತ್ತೇವೆ. ಹೀಗಾಗಿ ಈ ಡೇಟಾಗಳು ನಿಜಕ್ಕೂ ಕರೆಕ್ಟ್ ಅನಿಸುತ್ತವೆ. ಯಾಕಂದ್ರೆ ಇವತ್ತು ನೀವೇ ನೋಡ್ತಾ ಇದ್ದೀರಾ, ಒಬ್ಬ ಹೆಣ್ಣು ಇನ್ನೊಬ್ಬ ಪ್ರಿಯಕರನ ಜೊತೆ ಸೇರಿ ಗಂಡನನ್ನ ಕೊಲ್ಲುವ ಘಟನೆಗಳಂತೂ ವಾರಕ್ಕೊಂದು ಆಗ್ಲಿ ವಾರಕ್ಕೆರಡಾಗ್ಲಿ ನೋಡ್ತಾನೆ ಇದ್ದೀವಿ. ನೀವು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಇವುಗಳನ್ನ ಫಾಲೋ ಮಾಡ್ತಾನೆ ಇದ್ದೀರಾ. ನೀವೇ ನೋಡಿರಬಹುದು, ಕೆಲವು ದಿನಗಳ ಹಿಂದೆ ಮಹಾಲಕ್ಷ್ಮಿ ಅನ್ನೋ ಒಬ್ಬ ಮದುವೆ ಆದ ಹೆಂಗಸನನ್ನ ಅವಳ ಪ್ರಿಯತಮ ಕತ್ತರಿಸಿ ತುಂಡು ಮಾಡಿ ಫ್ರಿಡ್ಜ್ ನಲ್ಲಿ ಇಟ್ಟಂತಹ ಸಂಗತಿ ನಿಮಗೆಲ್ಲ ಗೊತ್ತಿರುವ ಹಾಗೆ ಈ ಮಹಾಲಕ್ಷ್ಮಿ ಹಾಗೂ ಅವಳ ಪ್ರಿಯತಮ ಇಬ್ಬರು ಒಂದೇ ಆಫೀಸ್ ನಲ್ಲಿ ಕೆಲಸ ಮಾಡುತ್ತಿದ್ದರು. ಮೇಲಾಗಿ ಮಹಾಲಕ್ಷ್ಮಿ ಮದುವೆಯಾಗಿ ಒಂದು ಹೆಣ್ಣು ಮಗುವನ್ನು ಕೂಡ ಸಾಕುತ್ತಿದ್ದಳು. ಈ ರೀತಿ ಕಾರ್ಪೊರೇಟ್ ಕಂಪನಿಗಳಲ್ಲಿ, ಗವರ್ಮೆಂಟ್ ಆಫೀಸ್ಗಳಲ್ಲಿ, ಪ್ರೈವೇಟ್ ಆಫೀಸ್ಗಳಲ್ಲಿ ಇದ್ದಕ್ಕಿದ್ದ ಹಾಗೆ ಈ ಅನೈತಿಕ ಸಂಬಂಧಗಳು ಹೆಚ್ಚುತ್ತಿರಲು ಕಾರಣ ಏನು ಅನ್ನುವುದನ್ನ ತಿಳಿದುಕೊಳ್ಳೋದು ತುಂಬಾನೇ ಮುಖ್ಯವಾಗಿದೆ. ಹೌದು, ಇವತ್ತು ಮೆಟ್ರೋ ನಗರಗಳಲ್ಲಿ, ಅದರಲ್ಲೂ ಕರ್ನಾಟಕದ ಬೆಂಗಳೂರಿನಲ್ಲಂತೂ ಗಂಡ ಮತ್ತು ಹೆಂಡತಿ ಕೆಲಸ ಮಾಡೋದು ಕಾಮನ್ ಆಗಿದೆ. ಹೀಗಾಗಿ ಗಂಡ ಹಾಗೂ ಹೆಂಡತಿ ಪರಸ್ಪರ ಸಮಯ ಕಳೆಯೋದು ತುಂಬಾನೇ ಕಡಿಮೆ. ಬೆಳಿಗ್ಗೆ ಸುಮಾರು 8 ಗಂಟೆಗೆ ಮನೆ ಬಿಟ್ರೆ ರಾತ್ರಿ ಸೇರೋದು 8 ಗಂಟೆ, 9 ಗಂಟೆ, 10 ಗಂಟೆ, ಕೆಲವೊಮ್ಮಂತೂ 11, 12 ಆಗ್ಬಹುದು. ಬಂದು ಊಟ ಮಾಡು ಮಲಗೋದೇ ಇವರ ಕೆಲಸವಾಗಿರುತ್ತದೆ. ಕೆಲವೊಮ್ಮಂತೂ ಇಬ್ಬರು ಹೊರಗಡೆನೆ ಊಟ ಮಾಡಿಕೊಂಡು ಬಂದು ಮಲಗಿದರೆ ಸಾಕಪ್ಪ ಅನ್ನೋ ರೀತಿ ಮಟ್ಟಿಗೆ ಸುಸ್ತಾಗಿ ಮಲಗುತ್ತಾರೆ. ಹೀಗಾಗಿ ಒಬ್ಬ ಗಂಡು ಹಾಗೂ ಹೆಣ್ಣು ಪರಸ್ಪರ ಸರಿಯಾಗಿ ಮಾತನಾಡೋಕ್ಕೂ ಕೂಡ ಆಗೋದಿಲ್ಲ. ಅಷ್ಟೇ ಅಲ್ಲದೆ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವುದಂತೂ ದೂರದ ಮಾತು. ಹೀಗಾಗಿ ಅವರು ತಮ್ಮ ತಮ್ಮ ಸಮಯವನ್ನ ತಮ್ಮ ಆಫೀಸ್ ನಲ್ಲಿ ತಮ್ಮ ಕೋ ವರ್ಕರ್ ಜೊತೆ, ಅಂದ್ರೆ ಸಹೋದ್ಯೋಗಿಗಳ ಜೊತೆ ಹೆಚ್ಚಿನ ಸಮಯವನ್ನ ಕಳೆಯುತ್ತಾರೆ. ಇಂತಹ ಸಂದರ್ಭದಲ್ಲಿ ಸಹೋದ್ಯೋಗಿಗಳು ಸ್ನೇಹಿತರಾಗುತ್ತಾರೆ. ಕೆಲಸದ ಸಮಯದಲ್ಲಿ ಅಥವಾ ಬಿಡುವಿನ ಸಮಯದಲ್ಲಿ ತಮ್ಮಿಬ್ಬರ ಮನಸ್ಸಿನ ಮಾತುಗಳನ್ನ ಎಕ್ಸ್ಚೇಂಜ್ ಮಾಡಿಕೊಳ್ತಾರೆ. ಪರಸ್ಪರ ಒಬ್ಬರೊಬ್ಬರು ಹತ್ತಿರವಾಗ್ತಾರೆ. ಕೆಲವೊಮ್ಮೆ ಈ ಸ್ನೇಹ ಪ್ರೀತಿಗೆ ತಿರುಗುತ್ತೆ. ಮನೆಗೆ ಬಂದರೂ ಕೂಡ ತಮ್ಮ ಸ್ನೇಹಿತನ ಜೊತೆ ಅಥವಾ ಸಹೋದ್ಯೋಗಿ ಜೊತೆ ಮೊಬೈಲ್ ನಲ್ಲಿ, ವಾಟ್ಸ್ಆಪ್ ನಲ್ಲಿ ಅಥವಾ ಇನ್ಸ್ಟಾಗ್ರಾಮ್ ನಲ್ಲಿ ಚಾಟ್ ಮಾಡಿಕೊಂಡು ಫೋನ್ ನಲ್ಲಿ ಕಾಲವನ್ನ ಕಳೆಯುತ್ತಾರೆ. ಗಂಡ ಬಂದು ಊಟ ಮಾಡಿದ್ರೇನೋ ಮಲಗಿದ್ರೇನೋ ಅವರಿಗೆ ಅದರ ಬಗ್ಗೆ ಲಕ್ಷ್ಯ ಕೂಡ ಇರೋದಿಲ್ಲ. ಇದೇ ರೀತಿ ಗಂಡಸರು ಕೂಡ ಮಾಡ್ತಾರೆ. ಕೆಲವೊಮ್ಮೆ ಗಂಡ ಹೆಂಡತಿಗಿಂತ ಪ್ರಿಯತಮನ ಜೊತೆ ಟೈಮ್ ಕಳೆಯಲು ಬಯಸುತ್ತಾರೆ. ಹೀಗಾಗಿ ವೀಕೆಂಡ್ ಬಂದ್ರೆ ಸಾಕು ಪಾರ್ಟಿಗಳು ಶುರುವಾಗ್ತವೆ. ಕೆಲವೊಮ್ಮೆ ಪಾರ್ಟಿಗಳನ್ನ ಮುಗಿಸಿಕೊಂಡು ಹೋಟೆಲ್ ರೂಮ್ಗಳನ್ನ ಬುಕ್ ಮಾಡಿಕೊಂಡು ಲೈಂಗಿಕ ಸಂಬಂಧಗಳನ್ನ ಬೆಳೆಸಿಕೊಂಡು ಆಮೇಲೆ ಒಬ್ಬರನ್ನೊಬ್ರು ಓಲಾನೋ ಊಬರೋ ಮಾಡಿಕೊಂಡು ತಮ್ಮ ತಮ್ಮ ಮನೆಗೆ ಹೋಗ್ತಾರೆ. ಹೋಗಿ ಬರೀ ಮಲಗೋದಂದೇ ಕೆಲಸ ಮಾಡ್ತಾರೆ. ಕೆಲವೊಮ್ಮೆ ಈ ಸಂಬಂಧಗಳು ಹಳಸಿದಾಗ ಒಬ್ಬರಿಂದ ಒಬ್ಬರು ದೂರ ಆಗ್ತಾರೆ ಹಾಗೂ ಬೇರೆ ಸಂಬಂಧಗಳನ್ನ ಹುಡುಕಲು ಪ್ರಾರಂಭಿಸುತ್ತಾರೆ. ಇಂತಹ ಸಂದರ್ಭದಲ್ಲಿ ಹುಡುಗನಿಗೆ ಸಿಟ್ಟು ಬಂದಾಗಲೋ ಅಥವಾ ಹುಡುಗಿಗೆ ಕೋಪ ಬಂದಾಗಲೋ ಒಬ್ಬರನ್ನೊಬ್ಬರು ಕೊಲೆ ಮಾಡಿರುವ ಘಟನೆಯಂತೂ ನಾವು ನೋಡ್ತಾನೆ ಇದ್ದೀವಿ. ಈ ಎಲ್ಲ ಕಾರಣಗಳೇ ಇತ್ತೀಚೆಗೆ ಆಫೀಸ್ ನಲ್ಲಿ ಅಫೇರ್ಸ್ ಗಳು ಜಾಸ್ತಿ ಆಗೋಕೆ ಕಾರಣವಾಗಿದೆ. ಅನೈತಿಕ ಸಂಬಂಧಗಳು ಕಾರ್ಪೊರೇಟ್ ಆಫೀಸ್ಗಳಲ್ಲಿ ಅಥವಾ ಪ್ರೈವೇಟ್ ಆಫೀಸ್ಗಳಲ್ಲಿ ಜಾಸ್ತಿ ಆಗೋದಕ್ಕೆ ಇನ್ನೊಂದು ಮುಖ್ಯ ಕಾರಣ ಆಫೀಸ್ ನಲ್ಲಿ ಮೇಲ್ದರ್ಜೆ ಪಡೆಯಲು ಅಥವಾ ಪ್ರಮೋಷನ್ ಪಡೆಯಲು. ಹೌದು, ಇಂತಹ ಕೇಸುಗಳಂತೂ ನಾವು ಪ್ರತಿಯೊಂದು ಆಫೀಸ್ನಲ್ಲೂ ಕಂಡೇ ಕಾಣುತ್ತೇವೆ. ಅದರಲ್ಲೂ ಹೆಣ್ಣು ಮಕ್ಕಳು ಹೆಚ್ಚಿಗೆ ಸಂಬಳವನ್ನ ಪಡೆಯಲು, ಪ್ರಮೋಷನ್ ಪಡೆಯಲು ತಮ್ಮ ಸೀನಿಯರ್ಸ್ಗಳ ಜೊತೆ ಅಥವಾ ಬಾಸ್ಗಳ ಜೊತೆ ಅನೈತಿಕ ಸಂಬಂಧಗಳನ್ನ ಬೆಳೆಸಿಕೊಂಡಿರುವುದನ್ನ ನಾವು ಆಗಾಗ ಕಾಣ್ತಾನೆ ಇರ್ತೀವಿ. ಹುಡುಗಿಯರು ತಮ್ಮ ಬಾಸ್ ಜೊತೆ ಪಬ್ಗೆ ಹೋಗೋದೋ ಅಥವಾ ಓಯೋ ರೂಮ್ಗಳಿಗೆ ಹೋಗೋದೋ ನಾವು ಇತ್ತೀಚೆಗೆ ಈ ಸಂಖ್ಯೆ ಜಾಸ್ತಿ ಆಗಿರುವುದನ್ನ ಗಮನಿಸ್ತಾ ಇದ್ದೀವಿ. ಈಗಂತೂ ಇಂತಹ ಅಫೇರ್ಸ್ಗಳ ಸಂಖ್ಯೆ ಭಾರಿ ಜಾಸ್ತಿ ಆಗಿದೆ. ಇಂಡಿಯನ್ ಎಕ್ಸ್ಪ್ರೆಸ್ ನಡೆಸಿದ ಒಂದು ಸರ್ವೆ ಪ್ರಕಾರ ಇವತ್ತು ಒಂದು ಆಫೀಸ್ನಲ್ಲಿ ಬಾಸ್ ಮತ್ತು ಸಹೋದ್ಯೋಗಿಗಳ ನಡುವೆ ನಡೆಯುವ ಅಫೇರ್ಸ್ಗಳ ಸಂಖ್ಯೆ ಕೇವಲ ಒಂದೇ ಒಂದು ವರ್ಷದಲ್ಲಿ 95% ಜಾಸ್ತಿ ಆಗಿದೆ ಅಂದ್ರೆ ನೀವು ನಂಬಲೇಬೇಕು. ಹಾಗೂ ಇದೊಂದು ಆಘಾತಕರ ಮಾಹಿತಿ ಕೂಡ ಆಗಿದೆ. ಕೆಲವು ಮಹಿಳೆಯರು ಹೇಳುವ ಪ್ರಕಾರ ದುಡ್ಡಿಗಾಗಿ ಅಥವಾ ತಮ್ಮ ಸಂಸಾರವನ್ನು ನಡೆಸುವ ಸಲುವಾಗಿ ಇಂತಹ ಸಲುಗೆಗಳನ್ನು
ಮಾಡೋದು ತುಂಬಾ ಕಾಮನ್ ಆಗಿ ಹೋಗಿದೆ. ಸ್ನೇಹಿತರೆ, ನಿಮ್ಮ ಜೊತೆನೂ ಇಂತಹ ಘಟನೆಗಳು ನಡೆದಿರಬಹುದು ಅಥವಾ ನಿಮ್ಮ ಸುತ್ತಮುತ್ತ ನೀವು ಕೂಡ ಕಂಡಿರಬಹುದು. ಒಂದು ವೇಳೆ ಕಂಡಿದ್ರೆ ಈ ಒಂದು ಮಾಹಿತಿ ನಿಜಾನೋ ಅಥವಾ ಸುಳ್ಳು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಅಥವಾ ನಿಮ್ಮ ಜೊತೆ ನಿಮ್ಮ ಸುತ್ತಮುತ್ತ ಈ ರೀತಿ ಘಟನೆ ನಡೆದರೆ ದಯವಿಟ್ಟು ಅದರ ಬಗ್ಗೆನೂ ಕೂಡ ಕಮೆಂಟ್ ಮಾಡಿ. ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಈಗಲೇ ಇದನ್ನ ಲೈಕ್ ಮಾಡಿ ಹಾಗೂ ನಿಮ್ಮೆಲ್ಲ ಸ್ನೇಹಿತರ ಜೊತೆ, ಸಹೋದ್ಯೋಗಿಗಳ ಜೊತೆ ಹಾಗೂ ಬಾಸುಗಳ ಜೊತೆನೂ ಕೂಡ ಈ ವಿಡಿಯೋನ ತಪ್ಪದೇ ಶೇರ್ ಮಾಡಿ.